ಹಾಂ, ನಿಮ್ಮ ಕಮೆಂಟಿನ ಅರ್ಥ ಹಾಗಾ? ಅದಕ್ಕಿಂತ ನಿಮಗೆ ಹೋಗಿ ಭಿಕ್ಷೆ ಬೇಡ್ಬೋದಲ್ವಾ, ಡೈರೆಕ್ಟಾಗಿ ಹೋಗಿ ಭಿಕ್ಷೆ ಬೇಡ್ಬೋದಲ್ವಾ? ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ಒಂದು ವಿಚಾರ ಹೇಳು ಅಂತ ಹೇಳಿ ವ್ಲಾಗ್ ಮಾಡ್ತಾ ಇದ್ದೇನೆ. ಏನು ಗೊತ್ತಾ, ಕಮೆಂಟ್ ಬಾಕ್ಸ್ ಓಪನ್ ಇದೆ ಅಂತ ಹೇಳಿ ಬೇಕಾಬಿಟ್ಟಿಯಾಗಿ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಯಾರಿಗೊತ್ತು ಯಾರ ಟ್ಯಾಲೆಂಟ್ ಹೇಗಿರುತ್ತೆ ಅಂತ. ಸೊ ಅದು ಬಿಟ್ಟು ಅಷ್ಟು ಚೀಪಾಗಿ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಒಪಿನಿಯನ್ ಓಕೆ, ಒಪಿನಿಯನ್ ಅಂತ ಹೇಳ್ಕೊಂಡು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಆ ಥರ ಎಲ್ಲ ಕಮೆಂಟ್ ಮಾಡೋದು ನನ್ನ ಪ್ರಕಾರ ತಪ್ಪು. ಸೊ ಹಾಗಾಗಿ ಆ ಒಂದು ವಿಚಾರವಾಗಿ ಇವತ್ತು ಮಾತಾಡುವ ಅಂತ ಹೇಳಿ ಬ್ಲಾಗ್ ಮಾಡ್ತಾ ಇದ್ದೇನೆ. ಸೊ ಬನ್ನಿ ಇವತ್ತು ಬ್ಲಾಗ್ ಶುರು ಮಾಡೋಣ. ಎರಡರಿಂದ 3 ತಿಂಗಳಾಗಿರ್ಬೋದು. ಸೊ ಆ ಟೈಮಲ್ಲಿ ಒಂದು ವ್ಲಾಗ್ ಮಾಡಿ ಹಾಕಿದ್ದೆ ನಾನು ತೋಟದಲ್ಲಿ. ಸೊ ಹಸ್ಬೆಂಡ್ ಜೊತೆ ವ್ಲಾಗ್ ಮಾಡಿ ಹಾಕಿದ್ದು ನಾನು. ಹಸ್ಬೆಂಡ್ ಜೊತೆ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಿದ್ದೇನಂತ ಹೇಳಿ ಒಂದು ಸಾಂಗ್ ಹಾಕಿದ್ದೆ, ಸಾಂಗ್ ಹೇಳಿದ್ದೆ. ಓಕೆನಾ? ಓಕೆ, ಚೆನ್ನಾಗಿಲ್ಲದಿದ್ದರೆ ಚೆನ್ನಾಗಿಲ್ಲ ಸಾಂಗ್ ಅಂತ ಹೇಳ್ಬೋದಿತ್ತು. ಬಟ್ ಅವರ ಕಮೆಂಟ್ ಹೇಗಿತ್ತು ಅಂತ ಹೇಳಿದರೆ, bharati.sgv@gmail.com ಈ ಒಂದು ಅಕೌಂಟಿಂದ ಕಮೆಂಟ್ ಬಂದಿದೆ. ಸೊ ನನಗೆ ತಕ್ಕ ಆನ್ಸರ್ ಮಾಡಿದ್ದೆ, ಮತ್ತು ಆನ್ಸರ್ ಮಾಡಿ 1 ನಿಮಿಷದಲ್ಲಿ ಆಗುವಾಗ ಅದು ಡಿಲೀಟ್ ಮಾಡಿದ್ದಾರೆ. ಸೊ ನನ್ನ ಹತ್ರ ಯಾವುದೇ ರೀತಿಯ ಸ್ಕ್ರೀನ್ಶಾಟ್ ಇಲ್ಲ, ಮತ್ತು ನನ್ನ ಹತ್ರ ಹೇಳಬೇಡಿ ಒಂದು ಕಮೆಂಟ್ ಕಾಣಿಸ್ತಾ ಇಲ್ಲ ಅಂತ ಹೇಳಿ. ಸೊ ನಾನು ಅದನ್ನು ಸ್ಕ್ರೀನ್ಶಾಟ್ ತೆಗೆಯುವಂತ ಇದ್ದೆ, ಅದಕ್ಕೆ ಏನು ರಿಪ್ಲೈ ಬರುತ್ತೆ ನೋಡುವ ಅಂತ ಹೇಳಿ. ಯಾಕಂತ ಹೇಳಿದರೆ ಅದಕ್ಕೆ ನಾನು ತಕ್ಕ ಕಮೆಂಟ್ ಕೊಟ್ಟಿದ್ದೆ, ಹಾಗಾಗಿ ಸೊ ರಿಪ್ಲೈ ಬರೋದಕ್ಕಿಂತ ಮುಂಚೆ ಅದು ರಿಮೂವ್ ಆಗಿದೆ. ಸೊ ಅದಕ್ಕೆ ನಾನು ಅವರಿಗೆ ಒಂದು ಹೇಳುವ ಅಂತ ಹೇಳಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೇನೆ. ಕಮೆಂಟ್ ಏನಪ್ಪ ಅಂತ ಹೇಳಿದರೆ, ಯಾವಳು ಇವಳು ಇಂಥ ಕಾಗೆ ಥರ ಹಾಡ್ತಿದ್ದಾಳೆ, ಇದಕ್ಕಿಂತ ಕಾಗೆ ಕಾಕ ಅನ್ನೋದಾದರೂ ಚೆನ್ನಾಗಿತ್ತು, ಮತ್ತೆಂತ ಈ ಥರ ಹಾಡು ಹೇಳ್ಕೊಂಡು ಭಿಕ್ಷೆ ಬೇಡೋ ಬದಲು ರೋಡಲ್ಲಿ ಹೋಗಿ ಭಿಕ್ಷೆ ಬೇಡು, ರೋಡಲ್ಲಿ ಹೋಗಿ ಸಾಂಗ್ ಹೇಳು, ಜನ ಭಿಕ್ಷೆ ಹಾಕ್ತಾರೆ ಅನ್ನುವಂಥ ಒಂದು ಕಮೆಂಟನ್ನು ಹಾಕಿರ್ತಾಳೆ. ಓಕೆನಾ? ಗೊತ್ತಿಲ್ಲ ರೇನರಾ ಅಂತ, ಬಟ್ ಅದು ಫೇಕ್ ಅಕೌಂಟ್ ಅಲ್ಲ, ಒರಿಜಿನಲ್ ಅಕೌಂಟ್. ಅದು ನಾನು ಚೆಕ್ ಮಾಡಿದೆ, 3 years ಎಗೋ ಅಂತ ಇತ್ತು ಅಕೌಂಟು, ಜಾಯ್ನಡ್ 3 years ಎಗೋ ಅಂತ ಇತ್ತು. ಸೊ ಹಾಗಾಗಿ ಅದು ಫೇಕ್ ಅಕೌಂಟ್ ಅಲ್ಲ, ಖಂಡಿತ ಅಲ್ಲ. ಸೊ ಕಮೆಂಟ್ ಮಾಡಿದರು. ಓಕೆ, ಹಾಡು ಚೆನ್ನಾಗಿರಲಿಲ್ಲ, ಕಾಗೆ ಥರ ಇತ್ತು, ಒಪ್ಕೊಳ್ತಾನೆ. ಅದು ಬಿಟ್ಟು ರೋಡಲ್ಲಿ ಹೋಗಿ ಹಾಡು ಹೇಳು, ಭಿಕ್ಷೆ ಹಾಕ್ತಾರಂತ ಹೇಳಿದ್ರಲ್ವಾ, ಅದು ಎಷ್ಟರ ಮಟ್ಟಿಗೆ ಸರಿ? ಹಾಗಂತ ರೋಡಲ್ಲಿ ಹಾಡು ಹೇಳುವವರೆಲ್ಲ ಅದಕ್ಕೋಸ್ಕರನೇ ಮಾಡುವವರಂತವಾ? ಹಾಂ, ನಿಮ್ಮ ಕಮೆಂಟಿನ ಅರ್ಥ ಹಾಗಾ? ಅದಕ್ಕಿಂತ ನಿಮಗೆ ಹೋಗಿ ಭಿಕ್ಷೆ ಬೇಡ್ಬೋದಲ್ವಾ, ಡೈರೆಕ್ಟಾಗಿ ಹೋಗಿ ಭಿಕ್ಷೆ ಬೇಡ್ಬೋದಲ್ವಾ? ಆ ಥರ ಹೇಳೋದು ನೀವೊಂದು ಎಂಥ, ನನಗೆ ಕೆಲವು ವರ್ಡ್ಸ್ ಬರ್ತುಂಟು, ನಾನು ಹೇಳಲ್ಲ ಅಷ್ಟೇ, ನನಗೆ ಅಷ್ಟು ಸಿಟ್ಟು ಬಂತು ಆ ಒಂದು ಕಮೆಂಟನ್ನು ನೋಡಿ. ಸೊ ಯಾರಿಗೆ ಯಾವ ಟ್ಯಾಲೆಂಟ್ ಇರ್ತದಂತ ಹೇಳಲಿಕ್ಕಾಗಲ್ಲ. ಕೆಲವೊಂದು ಸಲ ಆ ಟ್ಯಾಲೆಂಟ್ ಎಲ್ಲೋ ಒಂದು ಕಡೆ ಹೋಗ್ಬೋದು, ಆದರೆ ಆ ಟ್ಯಾಲೆಂಟ್ ಎಂತ ಹೇಳ್ತಾರೆ ಅದಕ್ಕೆ, ನನಗೆ ಸಿಟ್ಟು ಬರೋದ್ರಲ್ಲಿ ಉಂಟಲ್ಲ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಹೌದು, ನನ್ನ ಹಾಡು ಚೆನ್ನಾಗಿಲ್ಲ, ನನ್ನ ವಾಯ್ಸ್ ಚೆನ್ನಾಗಿಲ್ಲ, ಇದಕ್ಕಿಂತ ಕಾಗೆ ವಾಯ್ಸ್ ಚೆನ್ನಾಗಿದೆ. ಓಕೆ, ನಿಮಗೋಸ್ಕರ ಯಾರು ನನಗೆ ಒಂದು ಕಮೆಂಟ್ ಹಾಕಿದ್ರಲ್ವ, ನಿಮಗೋಸ್ಕರ ನಾನೊಂದು ಸಾಂಗ್ ಹೇಳ್ತಾ ಇದ್ದೇನೆ, ನಿಮಗೋಸ್ಕರ. ಆ ಸಾಂಗ್ ಹೇಗಿತ್ತು ನಂಗೆ ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಅದು ನಾನು ಬೇರೆ ವಾಯ್ಸಲ್ಲಿ, ಅದು ಗೊತ್ತಲ್ಲ ನಿಮಗೆ, ಸಪುರ ವಾಯ್ಸಲ್ಲಿ ನಾವು ಹಾಡು ಹೇಳಿ ಖುಷಿ ಪಡ್ತೇವೆ ನೋಡಿ. ಈಗ ಒಂದು ಸಾಂಗ್ ಹಾಕ್ತಾ ಇರ್ತದೆ ರೇಡಿಯೋದಲ್ವಾ, ಟಿ ವಿ ಅಲ್ವಾ, ಅಥವಾ ನಾವು ಇಯರ್ಫೋನ್ ಇಟ್ಕೊಂಡು ಒಂದು ಸಾಂಗ್ ಹೇಳ್ತಾ ಇದ್ದೇವೆ ಅಂತ ಅಂದ್ಕೊಂಡ್ರೆ, ಸೊ ಅಲ್ಲಿ ನಾವು ಸಪುರ ವಾಯ್ಸಲ್ಲಿ ಸಾಂಗ್ ಕೊಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ರಾಣು ಮೆಂಟಲ್ ಇದ್ದಾರಲ್ವ, ಸೊ ಅವರ ಸಾಂಗ್ ನೋಡಿ ಆ ಥರ ಸಪುರ ವಾಯ್ಸಲ್ಲಿ ಕೊಡ್ತಾರೆ. ನಾನು ಹಾಗೆ ಹೇಗೆ ಸಾಂಗ್ ಹೇಳಿದ್ನ ಹಾಗೆ ಹೇಳಿದ್ದೆ. ಬಟ್ ಒಂದು ಹೇಳ್ತೇನೆ, ನಾನು ಕೂಡ ಸಂಗೀತ ಕ್ಲಾಸಿಗೆ ಹೋದಂಥ ಸ್ಟೂಡೆಂಟ್. 1 ವರ್ಷ ಸಂಗೀತ ಕ್ಲಾಸ್ ಕಲ್ತಿದ್ದೇನೆ, 7ನೇ ಕ್ಲಾಸಲ್ಲೇನೋ ಸಂಗೀತ ಕ್ಲಾಸ್ ಕಲ್ತಿದ್ದೇನೆ. ನಾನೇನು ಸುಮ್ಮನೆ ಹಾಡು ಹೇಳಿಲ್ಲ, ಹಾಡು ಎಲ್ರಿಗೂ ಬರುತ್ತೆ, ಸಂಗೀತ ಕ್ಲಾಸ್ ಹೋಗಬೇಕು ಅಂತಲೇ ಇಲ್ಲ. ಸೊ ನನಗೆ ಅಷ್ಟು ಚಲ್ ಮಾಡಿದ್ರಲ್ವ, ಅದಕ್ಕೆ ನನಗೆ ಆ ಒಂದು ಹಾಡು ಹೇಳುವಂತಾಗಿದೆ. ಸಂಗೀತ ಕ್ಲಾಸಲ್ಲಿ ನಾನು ಮೊದಲು ಕಲ್ತಂಥ ಒಂದು ಹಾಡನ್ನು ಇವತ್ತು ಹಾಡ್ತಾ ಇದ್ದೇನೆ. ಸೊ ನನಗೆ ಬೇರೆಯವರು ಹೇಳಿ ಕಮೆಂಟಲ್ಲಿ ಹೇಗಿತ್ತು ಅಂತ, ಫ್ರ್ಯಾಂಕಾಗಿ ಹೇಳಿ, ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ, ನಿಮಗೆ ಏನು ಅನಿಸ್ತು ಅದನ್ನು ನನಗೆ ಹೇಳಿ. ಆ ಭಾರತಿ ಅನ್ನುವಂಥ ಅಕೌಂಟಲ್ಲಿ ಅವರು ನೋಡ್ತಾ ಇದ್ದರೆ, ಸೊ ಅವರು ಕೂಡ ನನಗೆ ಕಮೆಂಟ್ ಮಾಡಿ, ನೀವು ಕಮೆಂಟ್ ಮಾಡಿದ್ದು ಸರಿಯಾ ತಪ್ಪ ಅಂತ ನೀವೇ ಹೇಳಿ, ನಿಮಗೆ ಹಾಡಿನ ಮೂಲಕನೇ ಉತ್ತರ ಕೊಡ್ತೇನೆ. ಓಕೆನಾ? ಸೊ ನಾನು ಸಂಗೀತ ಕ್ಲಾಸಲ್ಲಿ ಹಾಡಿದಂಥ ಮೊದಲ ಹಾಡು ಭಕ್ತಿಗೀತೆ. ಸೊ ಅದನ್ನು ನಿಮ್ಮ ಮುಂದೆ ಈಗ ಹಾಡು ಹೇಳ್ತಾ ಇದ್ದೇನೆ. ಇದು ದ್ವಿತಾಳ. ಸಂಗೀತದಲ್ಲಿ 7 ವರಸೆಗಳಿರುತ್ತೆ, ಅಂದರೆ ಸ್ವರಗಳಿರುತ್ತೆ. ಸೊ
ಅದೇ ಥರ ತಾಳಗಳು ಕೂಡ ಇರುತ್ತೆ. ಇದು ತಾಳ ದ್ವಿತಾಳ, ಓಕೆನಾ. ಏಕತಾಳ ದ್ವಿತಾಳ ಆ ಥರ ಎಲ್ಲ ಇರ್ತದೆ. ಇದು ದ್ವಿತಾಳದಲ್ಲಿ ಇರುವಂಥದ್ದು. ದ್ವಿತಾಳ ಅಂತ ಹೇಳಿದರೆ ಸ ರಿ ಗ ಮ ಪ ದ ನಿ ಸ, ಓಕೆನಾ. ಸೊ ಈ ಒಂದು ತಾಳದಲ್ಲಿರುವಂಥದ್ದು ನನಗೆ ಗೊತ್ತಿರೋ ಹಾಗೆ, ನಾನು 7ನೇ ಕ್ಲಾಸಲ್ಲಿ ಕಲ್ತಿರೋದು. ಸೊ ಹಾಗಾಗಿ ಅಷ್ಟು ನೆನಪಿಲ್ಲ, ಸರಿಯ ತಪ್ಪ ಗೊತ್ತಿಲ್ಲ. ಯಾರಾದರೂ ಸಂಗೀತದವರಿದ್ದರೆ ಹೇಳಿ. ಹಾಗಂತ ನನಗೆ ಸಂಗೀತ ಬರುತ್ತೆ ಅಂತ ನಾನು ಕೊಚ್ಕೊಳ್ಳುತ್ತೆ ಇಲ್ಲ. ನನಗೆ ಏನು ಗೊತ್ತಿದೆ ಅದನ್ನು ಹಾಡ್ತಾ ಇದ್ದೇನೆ ಅಷ್ಟೇ. ಸೊ ಇದಕ್ಕೆ ಎಷ್ಟು ಪಾಸಿಟಿವ್ ಎಷ್ಟು ನೆಗೆಟಿವ್ ಬರ್ತದೆ ನನಗೆ ಖಂಡಿತ ಗೊತ್ತಿಲ್ಲ. ಎಲ್ಲವನ್ನ ಏನು ಬೇಡ ಬಿಡಿ, ಹಾಡು ಹೇಳ್ತಾನೆ. ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ. ಪಾಪ ಮಗ ಮರಿ ಸರಿ ಸರಿ ಸಪ ಮಗ ಮ ಪಾದನಿ ಸರಿ ಗಮ ಮರಿ ಸರಿ ಸನಿ ಪ, ಪಾಪ ಮಗ ಮರಿ ಸನಿ ಸರಿ ಸಪ ಮಗ ಮ ಪಾದನಿ ಸರಿ ಗಮ ಮರಿ ಸರಿ ಸನಿ ಸನಿ ಪ ಮಗ ಮನಿ ಪ ಮರಿ ಗ ಮರಿ ರಿ ಸನಿ ರೀ ಸು ಸಾನಿ ಪ ಮಗ ಮನಿ ಸರಿ ಸನಿ ಪ ಮಗ ಮನಿ ಪ ಮರಿ ಗ ಮರಿ ರಿ ಸನಿ ರೀ ಸು ಸಾನಿ ಪ ಮಗ ಮನಿ ಸರಿ ಗ ಮ ಗಣಪತಿಂ ಮನಸಾ ಸ್ಮರಾಮಿ, ಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ. ಎಷ್ಟೋ ವರ್ಷಗಳಾಯಿತು ಹಾಡದೆ, ಅಂದರೆ ಸಂಗೀತ ಹಾಡದೆ. 7ನೇ ಕ್ಲಾಸಲ್ಲಿ ಕಲ್ತಿರೋದು. ಸೊ ನೆನ್ಪಿಟ್ಕೊಂಡು ಹಾಡು ಹೇಳಿದ್ದೇನೆ. ಕರೆಕ್ಟ್ ಆಗಿದೆ ಇಲ್ವೋ ನನಗೆ ಖಂಡಿತ ಗೊತ್ತಿಲ್ಲ, ನೀವೇ ಕಮೆಂಟಲ್ಲಿ ತಿಳಿಸಿ. ಮತ್ತು ಒಂದು ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಯಾರಿಗೆ ಯಾವ ಟ್ಯಾಲೆಂಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಸಂಗೀತ ಕ್ಲಾಸಿಗೆ ಹೋಗಿದ್ದೇನೆ 1 ವರ್ಷ, ಮತ್ತು ಡ್ಯಾನ್ಸಿಗೆ ಹೋಗಿದ್ದೇನೆ 3 ವರ್ಷ. ಸೊ ಕೆಲವೊಂದು ವಿದ್ಯೆಗಳನ್ನು, ಬೇಕಾದ ವಿದ್ಯೆಗಳನ್ನು ಕಲ್ತುಕೊಂಡಿದ್ದೇನೆ, ಸಾಕು, ಓಕೆನಾ. ಸೊ ನನಗೆ ಏನೆಲ್ಲ ಅಗತ್ಯಗಳುಂಟು, ಸೊ ಅದನ್ನು ನಾನು ಕಲ್ತ್ಕೊಂಡಿದ್ದೇನೆ. ನೀವು ಕಮೆಂಟ್ ಮಾಡೋದು ಓಕೆ, ಅದನ್ನು ಯೋಚನೆ ಮಾಡ್ಕೊಂಡು ಕಮೆಂಟ್ ಮಾಡಿ. ಮತ್ತು ಭಿಕ್ಷೆ ಬೇಡೋದು ಆ ಥರ ಎಲ್ಲ ಕಮೆಂಟ್ ಹೇಳಬೇಡಿ. ಯಾರಿಗೆ ಯಾವ ಟೈಮಲ್ಲಿ ಹೇಗೆ ಹರ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದು ಇಷ್ಟನ್ನು ಹೇಳಿಕ್ಕಿತ್ತು. ಸೊ ಹಾಗಾಗಿ ನಾನು ಇವತ್ತಿನ ವೀಡಿಯೋ ಮಾಡಿದರೆ ಅಷ್ಟೇ. ಎಸ್, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಾಳೆ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.